ಹಲಸಿನ ಹಣ್ಣಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ರಾಜ್ಯ ಮತ್ತು ದೇಶದಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವ ನಿಧಿ ಫುಡ್ಸ್ನ ರಾಧಾಕೃಷ್ಣ ಇಟ್ಟಿಗುಂಡಿಯವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಪುತ್ತೂರಿನ ಮುಕ್ವೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ನಿಧಿ ಫುಡ್ಸ್ನ ಮಾಲಕ ನಿತ್ಯ ಚಪಾತಿಯ ರಾಧಾಕೃಷ್ಣ ಇಟ್ಟಿಗುಂಡಿಯವರಿಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಇನ್ನೋವೇಟಿವ್ ಎಂಟರ್ಪ್ರಿನರ್ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದೆ. ಜೂನ್ 8ರಂದು ಬೆಂಗಳೂರಿನ ಹೆಸರುಘಟ್ಟದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಡಿಯಲ್ಲಿ ಆಯೋಜನೆಗೊಂಡಿದ್ದ ರಾಷ್ಟ್ರೀಯ ಆಹಾರ ಮತ್ತು ಕೃಷಿ ಸಮ್ಮೇಳನದಲ್ಲಿ ಕೇಂದ್ರದ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದು, ದೇಶದ 700 ಜಿಲ್ಲೆಗಳ 2,000ಕ್ಕೂ ಅಧಿಕ ವಿಜ್ಞಾನಿಗಳು ಮತ್ತು ರೈತರು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಾಧಾಕೃಷ್ಣ ಇಟ್ಟಿಗುಂಡಿಯವರು ಹಲಸಿನ ಹಣ್ಣಿನ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಹೆಚ್ಚು ಒತ್ತು ಕೊಟ್ಟು ರಾಷ್ಟ್ರದಾದ್ಯಂತ ಮಾರುಕಟ್ಟೆ ಜಾಲವನ್ನು ವಿಸ್ತರಿಸುವ ಮುಂದಿನ ಗುರಿಯನ್ನು ಹೊಂದಿದ್ದಾರೆ. ಈಗಾಗಲೇ ಪುತ್ತೂರಿನಲ್ಲಿ ಸುಮಾರು 5-6 ವರ್ಷಗಳಿಂದ ಹಲಸಿನ ಹಣ್ಣಿನ ಮೌಲ್ಯೋತ್ಪಾದಕ ಉತ್ಪನ್ನಗಳನ್ನು ತಯಾರಿಸ್ತಾ ಇದ್ದು, ದೇಶದಾದ್ಯಂತ ಇವರ ಉತ್ಪನ್ನಗಳು ಮಾರಾಟವಾಗ್ತಾ ಇದೆ. ಉದ್ಯಮ ಕ್ಷೇತ್ರದಲ್ಲಿನ ಇವರ ಈ ಸಾಧನೆಯನ್ನು ಪರಿಗಣಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿತ್ತು. ಪ್ರಸ್ತುತ ಹಲಸಿನ ಬೀಜಗಳನ್ನು ಅರೆ ಉಪಯೋಗಿಸುವ ಇಲ್ಲವೇ ಬಿಸಾಡುವ ಪ್ರವೃತ್ತಿ ಇರುವುದು ಸರ್ವೇಸಾಮಾನ್ಯ. ಇದೀಗ ಹಲಸಿನ ಬೀಜದ ಉತ್ಪನ್ನಗಳನ್ನು ಪರಿಚಯಿಸುವ ಮೂಲಕ ಹಲಸಿನ ಬೀಜಗಳಿಗೂ ಉತ್ತಮ ಬೆಲೆ ಬರಲಿದೆ. ಆ ಮೂಲಕ ರೈತರ ಆದಾಯ ಮೂಲವು ವಿಸ್ತಾರಗೊಳ್ಳುವ ಸಾಧ್ಯತೆ ಇದೆ. ರಾಧಾಕೃಷ್ಣರು ಈಗಾಗಲೇ ನಿತ್ಯ ಬ್ರ್ಯಾಂಡ್ ಮೂಲಕ ಜನಪ್ರಿಯವಾಗಿರುವ ಸಿರಿಧಾನ್ಯಗಳ ವಿವಿಧ ಉತ್ಪನ್ನಗಳು, ಚಪಾತಿ, ಕುಕೀಸ್, ಸಾವಯವ ಬೆಲ್ಲದ ಪುಡಿಗಳನ್ನು ಮಾರುಕಟ್ಟೆಯಲ್ಲಿ ವಿತರಿಸ್ತಾ ಇದ್ದು, ಬೃಹತ್ ಗ್ರಾಹಕ ಜಾಲವನ್ನು ಹೊಂದಿದ್ದಾರೆ. ಇದೀಗ ಹಲಸಿನ ಬೀಜಗಳ ಉತ್ಪನ್ನಗಳನ್ನು ಸಂಶೋಧಿಸಿ ನೂತನ ಹಲಸಿನ ಬೀಜದ ಕುಕೀಸ್, ಬಿಸ್ಕೆಟ್ಗಳನ್ನು ಉತ್ಪಾದಿಸಿದ್ದು, ಮುಂದೆ ಇನ್ನೂ ಹಲವು ಉತ್ಪನ್ನಗಳನ್ನು ತರಲಿದ್ದಾರೆ. आपके स्टार्टअप के अलावा भी कई लोग शुरू करने को मार्केट मिलेगा, वो मार्केट अवेलेबल, लेकिन बड़ा मार्केट है, मार्केट तो बड़ा है सर, करना है मार्केट डेवलप करना पड़ेगा सर। ये हम सेलेक्ट बहुत अच्छा काम कर रहे हैं, इसलिए हमारा हाथ से आपका हाथ से नितेश अन्ना देखो जल्दी करना पड़ेगा, जल्दी सर